ಕಷ್ಟವಿಲ್ಲದ ಜನರ ಮನೆ ಇರೋದು ಕಡಿಮೆಯೇ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ಕುಟುಂಬಕ್ಕೆ ಕಷ್ಟಗಳ ಸರಮಾಲೆಗೆ ಸುತ್ತಿಕೊಂಡಿದೆ. ತುಂಬು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವ ಮನೆಯ ಯಜಮಾನನೇ ಇದೀಗ ಕುಸಿದು ಬೀಳುವ ಹಂತದಲ್ಲಿದ್ದಾರೆ. ಕಷ್ಟ ಅನ್ನೋದು ಎಲ್ಲ ಜನರಲ್ಲೂ ಮನೆಗಳಲ್ಲೂ ಕಂಡು ಕೇಳಿಬರುವ ಸಾಮಾನ್ಯ ವಿಷಯವೇ. ಕಷ್ಟವಿಲ್ಲದ ಜನ ಮನೆ ಇರುವುದು ಸಾಧ್ಯವೇ ಇಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಸಮೀಪದ ಅಂಡೆತಡ್ಕ ಎಂಬ ಕುಗ್ರಾಮದ ಬಡ ಕುಟುಂಬಕ್ಕೆ ಮಾತ್ರ ಕಷ್ಟ ಅನ್ನೋದು ಬರಸಿಡಿಲಿನಂತೆ ಬಡ್ದಿದೆ. 8 ಜನರಿರುವ ಈ ಕುಟುಂಬದ ಆಧಾರ ಸ್ತಂಭವೀಗ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ದಾರೆ. ಹೌದು, ಮನೆಯ ಯಜಮಾನ ಸೇಸಪ್ಪ ಗೌಡ ಅಡಿಕೆ ಮರದಿಂದ ಅಡಿಕೆ ಮರಕ್ಕೆ ಜಿಗಿದು ಅಡಿಕೆ ಕೀಳುವ ಮದ್ದು ಬಿಡುವ ಕಾಯಕವನ್ನ ಮಾಡಿಕೊಂಡಿದ್ದವರು. ಆದರೆ ಈ ಸೇಸಪ್ಪ ಗೌಡರಿಗೆ ಇದೀಗ ಒಂದು ಹೆಜ್ಜೆಯೂ ನಡೆಯಲಾಗ್ತಾ ಇಲ್ಲ. 2 ವರ್ಷಗಳ ಹಿಂದೆ ತನ್ನ ತೊಡೆ ಭಾಗದಲ್ಲಿ ಗಡ್ಡೆಯೊಂದು ಮುಡಿರುವುದು ಸೇಸಪ್ಪ ಗೌಡರ ಗಮನಕ್ಕೆ ಬಂದಿತ್ತು. ಸಾಮಾನ್ಯವಾಗಿ ತೊಡೆಯಲ್ಲಿ ಮೂಡುವ ಗಡ್ಡೆಯಾಗಿರಬಹುದು ಎಂದು ಊರಿನ ವೈದ್ಯರಲ್ಲಿ ಮದ್ದು ಪಡೆದು ಮತ್ತೆ ಅಡಿಕೆ ಮರ ಹತ್ತಿದ್ರು. ಆದರೆ ಈ ಗಡ್ಡೆ ದಿನ ಕಳೆದಂತೆ ಬೃಹದಾಕಾರದಲ್ಲಿ ಬೆಳೆಯುತ್ತಿರುವುದು ಸೇಸಪ್ಪ ಗೌಡರ ಕುಟುಂಬಕ್ಕೆ ತಲೆನೋವಾಗಿ ಪರಿಣಮಿಸಿತ್ತು. ನಮ್ಮ ಸಂಬಂಧಿಕರು ಸೇಸಪ್ಪ ಗೌಡ ಇವರ ಪರಿಸ್ಥಿತಿಯನ್ನು ನೋಡಿ ಭಾರಿ ಬೇಸರಾಗಿದೆ. ಇವರಿಗೆ ಕ್ಯಾನ್ಸರ್ ಉಂಟು ಅಂತ ಹೇಳಿದರು. ಹಾಗೆ ನಾನು ಇವರ ಜೊತೆಯಲ್ಲಿ ಮೊನ್ನೆ 10 ಅವರ ಕ್ಯಾಂಪ್ಸಿಗೆ ನಾನು ಹೋಗುವಾಗ ಅಲ್ಲಿ ಡಾಕ್ಟರ್ ಹೇಳಿದರು, ಒಂದು 8 ಲಕ್ಷ ರೂಪಾಯಿ ಬೇಕು ಎಲ್ಲ ಸರಿಯಾಗಬೇಕಾದರೆ, ಮತ್ತು ಆಯುಷ್ಮಾನ್ ಕಾರ್ಡಲ್ಲಿ ಅಷ್ಟು ಬರೋದಿಲ್ಲ ಅಂತ ಹೇಳಿದರು. ಹಾಗೆ ಏನು ಮಾಡೋದು ಅಂತೇಳಿ ನಮಗೇನು ದಾರಿ ಕಾಣಲಿಲ್ಲ. ಈಗಾಗಲೇ 4 ಲಕ್ಷದವರೆಗೆ ಅವರಿಗೆ ಆಗಿದೆ. ಸಣ್ಣ ಸಣ್ಣ ಮಕ್ಕಳು, ಸರಿಯಾದ ಮನೆ ಇಲ್ಲ, ವ್ಯವಸ್ಥೆ ಇಲ್ಲ. ಅವರೊಬ್ಬರು ಈ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದರು. ಹಾಗೆ ಇದನ್ನು ತಿಳಿದುಕೊಂಡು ಹಲವಾರು ಎಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸಹ ಇವರಿಗೆ ಒಂದು ಸಹಕಾರ ಕೊಟ್ಟು ಇವರ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ ಸೇಸಪ್ಪ ಗೌಡರ ಒಂದು ಬದುಕಿಸಬೇಕು ಅಂತೇಳಿ ನಾನು ಸಮಾಜದ ಮುಂದೆ ಮನವಿ ಮಾಡಿಕೊಡ್ತೀನಿ. ತನ್ನ ಮುದಿ ವಯಸ್ಸಿನ ತಾಯಿ ಹಾಗೂ ಸಹೋದರರ ಜೊತೆಗೆ ತನ್ನ ಪತ್ನಿ ಹಾಗೂ 4 ಮಕ್ಕಳ ತುಂಬು ಸಂಸಾರ ನಿರ್ವಹಣೆ ಹೊತ್ತಿರುವ ಸೇಸಪ್ಪ ಗೌಡರು ಇದೀಗ ಹಾಸಿಗೆ ಹಿಡಿಯುವ ಹಂತಕ್ಕೆ ಬಂದಿದ್ದಾರೆ. ತೊಡೆಯ ಗಡ್ಡೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಕಾರಣ ನಡೆದಾಡಲು ಆಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆಸಿ ಗಡ್ಡೆಯನ್ನ ಸಂಪೂರ್ಣವಾಗಿ ತೆಗೆಯಲು ಸಾಧ್ಯವಿದ್ದು ಈ ಚಿಕಿತ್ಸೆಗೆ 8 ಲಕ್ಷ ರೂಪಾಯಿಗಳ ವೆಚ್ಚ ತಗುಲಲಿದೆ. ಆದರೆ ಇಷ್ಟೊಂದು ಹಣವನ್ನ ಸರಿದೂಗಿಸಲಾಗದೆ ಈ ಕುಟುಂಬ ಇದೀಗ ಸಮಾಜದ ಸಹಾಯದ ಹಸ್ತದ ನಿರೀಕ್ಷೆಯಲ್ಲಿದೆ. ಸೇಸಪ್ಪ ಗೌಡರ ಮನೆಯ ಪರಿಸ್ಥಿತಿಯನ್ನ ಕಂಡು ಮರುಗಿದ ಗ್ರಾಮಸ್ಥರು ಕುಟುಂಬಕ್ಕೆ ತನ್ನ ಕೈಲಾದ ಸಹಾಯವನ್ನ ಮಾಡುವ ಮೂಲಕ ಸೇಸಪ್ಪ ಗೌಡರಿಗೆ ಸ್ಪಂದಿಸಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆಗೆ ಬೇಕಾದಷ್ಟು ಹಣ ಈ ಸಹಾಯದಿಂದ ಒಟ್ಟುಗೂಡಿಸಲು ಸಾಧ್ಯವಾಗದೆ ಈ ಕುಟುಂಬ ಇದೀಗ ಮರುಗುತ್ತಿದೆ. ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಒದಗಿಸುವುದು ಹೇಗೆನ್ನುವ ತಳಮಳದಲ್ಲಿದೆ. ಅಲ್ಲದೆ ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿರುವ ಮನೆಯನ್ನ ಉಳಿಸುವುದು ಹೇಗೆ ಎನ್ನುವ ತೊಳಲಾಟದಲ್ಲಿದೆ. ಅವರಿಗೆ ಹುಷಾರಿಲ್ಲದಾಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಹುಷಾರಾಗಿ ಗೆಡ್ಡೆ ಕ್ಯಾನ್ಸರ್ ಅಂತ ಡಾಕ್ಟ್ರು ಟೆಸ್ಟ್ ಮಾಡುವಾಗ ಹೇಳಿದ್ರು. ನಾವು ವೆಲ್ನಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೇವೆ. ಆವಾಗ ರಿಪೋರ್ಟ್ ನೋಡಿ ಹೇಳ್ತೇವೆ ಸೂಜಿ ಪರೀಕ್ಷೆ ಎಲ್ಲ ಉಂಟು ಅಂತ ಹೇಳಿದ್ರು. ಅದು ರಿಪೋರ್ಟು ಬರುವಾಗ ತುಂಬ ಲೇಟ್ ಆಗಿತ್ತು. ಮತ್ತು ಇವರು ಆಪ್ರೇಷನ್ ಮಾಡಿದರು. ಮಾಡಿ 27 ತಾರೀಕು ನಂತರ ಅವರು ಹೇಳಿದರು ಅವರಿಗೆ ಗೆಡ್ಡೆ ಕ್ಯಾನ್ಸರ್ ಬಂದಿದೆ, ಅದು ಕ್ರಿಮಿ ರಕ್ತದಲ್ಲಿ ಉಂಟಾಗಿ ಎಲ್ಲ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದರು. ನನ್ನ ಹತ್ರ 8 ಲಕ್ಷ ಬೇಕಂತ ಡಾಕ್ಟ್ರು ನಮ್ಮ ಹತ್ರವೇ ಹೇಳಿದರು. ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು, ನಾವು ಮಕ್ಕಳನ್ನು ನೋಡುವುದಾ ಅಲ್ಲ, ಅತ್ತೆ ಸಹ ಅವರಿಗೆ ಸಹ ಹುಷಾರಿಲ್ಲ, ಯಾರು ಇದು ಮಾಡುವವರೇ ಇಲ್ಲ. ನನಗೆ ಊರಿನವರೆಲ್ಲ ಸಹಾಯ ಮಾಡಿದಾಗಿದೆ ಈಗ ಇಷ್ಟರ ತನಕ. ಇನ್ನು ಯಾರ ಹತ್ರ ಕೇಳಿದಂತ ನನಗೆ ತಲೆ ಬಿಸಿಯಾಗಿ ಚಿಂತೆ ಮಾಡೋದಂತ ಅದರಲ್ಲೇ ಇದ್ದೇವೆ ನಾವು. ಮಕ್ಕಳು ಒಬ್ಬಳದು ಡಿಗ್ರಿ ಆಗಿ ಕಂಪ್ಯೂಟರ್ ಆಯಿತು, ಮತ್ತೊಬ್ಬಳು PUC, ಮತ್ತೊಬ್ಬ 10th, ಮತ್ತು ಒಬ್ಬ 4ನೇ ಕ್ಲಾಸ್. ಖರ್ಚಿಗೆಲ್ಲ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ವರ್ಷ ಏನು ಮಾಡೋದಂತ ಅದೇ ತಲೆ ಬಿಸಿಯಲ್ಲಿದ್ದೇನೆ ನಾನು. ಕೇವಲ 46 ವರ್ಷದ ಆಸುಪಾಸಿನಲ್ಲಿರುವ ಸೇಸಪ್ಪ ಗೌಡರಿಗೆ ಬದುಕಿ ದುಡಿಯುವ ಛಲವಿದೆ. ಆದರೆ ನಿರಂತರವಾಗಿ ಕಾಡ್ತಾ ಇರುವ ಮಾರಿಯಿಂದ ಬಿಡಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾರೆ. ಮಾನವೀಯತೆಯ ಸಮಾಜ ಈ ಬಡ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕಾಗಿದೆ.
ಸಹಾಯ ಮಾಡಲಿಚ್ಛಿಸುವವರು ಸೇಸಪ್ಪಗೌಡ, ಕೆನರಾ ಬ್ಯಾಂಕ್, ಅಕೌಂಟ್ ನಂಬರ್ 363318000383, ಮೊಬೈಲ್ ನಂಬರ್ 9632310335. ಪ್ರವೀಣ್, V4 News 24/7, ಪುತ್ತೂರು.